ಹಾಗೆ ನಮ್ಮ ಊರಿನ ಹಿರಿಯರಾದ ರಾಮಣ್ಣ ಶೆಟ್ಟಿ ಅವರು ಕೂಡ ನಮ್ಮೊಂದಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಇವರಿಗೆ ದಿನೇಶ್ವರ ನಾನಮರವರು ಹೋಗುತ್ತವನ್ನು ನೀಡಿ ಸ್ವಾಗತಕ್ಕಾಗಿ ಏರ್ಪಾಡು ಮಾಡ್ತಾ ಇದ್ದೇನೆ. ದಿನೇಶ್ವರ ನಾನಮರ ನಮ್ಮೊಂದಿಗಿರುವ ಮತ್ತೊಬ್ಬ ಅತಿಥಿ ಶ್ರೀ ಸದಾನಂದ ಶೆಟ್ಟಿ ಇವರು ಉದ್ಯಮಿಗಳು. ನಮ್ಮ ಎಲ್ಲ ಕಾರ್ಯಗಳು ನಮಗೆ ಸಂಪೂರ್ಣ ಸಹಕಾರ ಕೊಡುವಂತಹ ವ್ಯಕ್ತಿ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇವರಿಗೆ ಪ್ರತಿಭಾನಂದನ ಇವರು ಹೋಗುತ್ತವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿ ರಾಮಣ್ಣ ಪೂಜಾರಿ ನನ್ನಾಪುರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತ ಮಾಡ್ತಿದ್ದೇವೆ. ಇವರಿಗೆ ಪ್ರದೀಪ್ ಪೂಜಾರಿ ನನ್ನಾಪುರ ಇವರು ಹೋಗುತ್ತವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿ ಮಂಗಳೂರು ಗಣೇಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಹಿಂದೂ ವ್ಯವಸ್ಥೆಯ ಪ್ರಮುಖರಾಗಿರುವಂತ ಕೊರವಪ್ಪ ಶೆಟ್ಟಿ ಆಕಾಶಭವನ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ಶಾಮರಾಜನಗರದ ಮನುಷ್ಯರು ಹೋಗುತ್ತವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿ ಮೋಹನ್ ನಗರಪುರ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಿದ್ದೇವೆ. ಇವರಿಗೆ ಸುರೇಶ್ ಶೆಟ್ಟಿ ನಗರಪುರ ಇವರು ಹೋಗುತ್ತವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಊರಿನ ಪ್ರಮುಖರು ಗುರುಸ್ವಾಮಿಗಳಾಗಿರುವಂತಹ ಕೇಶವ್ ಗುರುಸ್ವಾಮಿ ಇವರು ಕೂಡ ನಮ್ಮಲ್ಲಿರುತ್ತಾರೆ. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಪ್ರಶಾಂತ್ ಪೂಜಾರಿ ನಮ್ಮೊಬ್ಬರ ಇವರು ಹೋಗುತ್ತವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೂ ನೆರೆದಿರುವಂತಹ ಎಲ್ಲ ಕ್ರೀಡಾಳುಗಳಿಗೂ ಹಾಗೂ ಎಲ್ಲ ಊರಿನ ನಮ್ಮ ಹಿತೈಷಿಗಳಿಗೂ ಈ ಸಂದರ್ಭದಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಮಾಡಿಕೊಂಡು ಸ್ವಾಗತ ಭಾಷೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸ್ವಾಗತ ಭಾಷಣವನ್ನು ನೀಡಿದ ಚಂದ್ರಶೇಖರ ನನ್ನಪರವರಿಗೆ ಸಂದರ್ಭದಲ್ಲಿ ಧನ್ಯವಾದಗಳು. ಇದೀಗ ಈ ಒಂದು ಕ್ರೀಡಾಕೂಟಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡುತ್ತದೆ. ಹಾಗೆ ದಿನೇಶ್ ನನ್ನಪರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ದಿನೇಶ್ ಇವರಿಗೆ ಹೋಗುತ್ತವನ್ನು ನೀಡಿ ಸ್ವಾಗತಿಸಬೇಕಾಗಿ ಮಹೇಶ್ ಪೂಜಾರಿ ಶಾಂತ ವಿಭಾಗದ ಮಹೇಶ್ ಇವರು ಹೋಗುತ್ತವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇದೀಗ ನಗರ ಪ್ರೀಮಿಯರ್ ಲೀಗ್ ವಿಠಲ ಅವರಿಂದ ಲೀಗ್ ಪಂದ್ಯಾಟಕ್ಕೆ ಚಾಲನೆ ಸಿಗುತ್ತಿದೆ. ಆಗಮಿಸಿದಂತಹ ಅತಿಥಿಗಳು ದೀಪ ಪ್ರಜ್ವಲಿಸುವ ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಮೂಹಿಕ ಸ್ಪಂದನದ ಆಯ್ದಂತ 8ನೇ ಆವೃತ್ತಿಯ NCR 2027 ಎಣ್ಣು ಪಂದ್ಯಾಟಕ್ಕೆ ಇದೀಗ ಚಾಲನೆ ಸಿಗುತ್ತಿದೆ. ದೀಪ ಪ್ರಜ್ವಲಿಸುವ ಮೂಲಕ
ಹಾಗೆ ದೇಶವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇವರಿಗೆ ಮಹೇಶ್ ನಮ್ಮಪುರ ಇವರು ರೂಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ದೀಪ ಪ್ರದರ್ಶನ ಮೂಲಕ ಇನ್ನೊಂದು ಕ್ರೀಡಾ ಕುರಿತು ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿತ್ತು. ಈಗ ನಮ್ಮೊಂದಿಗೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ವೈ ಶೆಟ್ಟಿ ಅವರಿದ್ದಾರೆ. ಈ ಕ್ರೀಡಾಕೂಟದ ಬಗ್ಗೆ ತಮ್ಮ ಒಂದು ಹಿತನುಡಿಗಳನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಂದನಾಪುರದ ಶಾಂಭವಿ ಇವರ ವತಿಯಿಂದ ನೀಡುತ್ತಿರುವಂತಹ ನಂದನಾಪುರ ಪ್ರೀಮಿಯರ್ ಲೀಗ್ NPL 2022 ಈ ಕಾರ್ಯಕ್ರಮದ ಈ ಕ್ರಿಕೆಟ್ ಮ್ಯಾಚ್ ಸರಣಿಯ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಸ್ಥಳೀಯ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ಗಾಯತ್ರಿ ಅವರ, ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಣ್ಯರ, ಸೇರಿರುವಂತಹ ಕ್ರೀಡಾಭಿಮಾನಿಗಳ ಮತ್ತು ಇಲ್ಲಿ ಈ ಪಂದ್ಯದಲ್ಲಿ ಪಾಲ್ಗೊಳ್ಳಲಿಕ್ಕಿರುವಂತಹ ಎಲ್ಲ ಕ್ರೀಡಾಪಟುಗಳು, ಕ್ರಿಕೆಟ್ ಆಟಗಾರ, ನಮ್ಮ ಶಾಂಭವಿ ಕ್ರಿಕೆಟರ್ಸ್, ಯುವ ಕ್ರಿಕೆಟ್ಗಾರರಿಗೆ, ಕ್ರಿಕೆಟ್ ಆಟಗಾರರಿಗೆ ವೇದಿಕೆಯನ್ನ ಏನೋ ಒಂದು ಕೊಟ್ಟಿದೆ, ಆಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಮುಖ್ಯವಾಗಿ ಶಾಂಭವಿ ಕ್ರಿಕೆಟರ್ಸ್ ನ ಉದ್ದೇಶ ಏನಂತ ಹೇಳಿದ್ರೆ, ಇಂಥ ಮ್ಯಾಚ್ಗಳ ಮೂಲಕ ಒಂದು ಮೊತ್ತವನ್ನ ಸಂಗ್ರಹ ಮಾಡಿ ಕಷ್ಟದಲ್ಲಿರುವಂತ ರೋಗಿಗಳಿರ್ಬೋದು, ಬಡ ಜನರಿರ್ಬೋದು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸುವ ಪ್ರಯತ್ನವನ್ನ ನಮ್ಮ ಈ ಯುವಕರ ತಂಡ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೆ ಹೆಮ್ಮೆಯ ವಿಷಯ. ಮೊದಲಾಗಿ ಈ ಯುವಕರ ತಂಡದ ಶಾಂಭವಿ ಕ್ರಿಕೆಟರ್ಸ್ನ ಪ್ರತಿಯೊಬ್ಬ ಸದಸ್ಯನಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮಾಜದ ಪರವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಮುಂದೆ ಸಹ ಇಂಥ ಕೆಲಸಗಳು ನಿಮ್ಮಿಂದ ಮೂಡಿ ಬರಲಿ. ಕ್ರಿಕೆಟ್ ಆಟ ಆಡುವ ಒಂದು ಹುಮ್ಮಸ್ಸು ಎಲ್ಲರಿಗೂ ಇರ್ತದೆ. ಆ ಹುಮ್ಮಸ್ಸಿನ ನೊಂದಿಗೆ ಅದರೊಂದಿಗೆ ಒಬ್ಬನ ಕಣ್ಣೀರು ಓಡಿಸುವ ಪ್ರಯತ್ನ ಏನು ಹುಡುಗರು ಮಾಡ್ತಾ ಇದ್ದಾರೆ ಸಣ್ಣ ವಿಷಯ ಅಲ್ಲ. ಹಾಗಾಗಿ ಶಾಸಕನಾಗಿ, ಒಬ್ಬ ಕ್ರಿಕೆಟ್ ಆಟಗಾರನಾಗಿ, ಒಬ್ಬ ಪ್ರಜೆಯಾಗಿ ಸಹ ನನಗೆ ಹೆಮ್ಮೆಯ ವಿಷಯ. ನಮ್ಮ ಊರ ಯುವಕರು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಹಿಂದೆ ಸಹ ಮಾಡಿದ್ದಾರೆ, ಮುಂದೆ ಸಹ ಮಾಡ್ಲಿಕ್ಕಿದ್ದಾರೆ. ಆ ದೇವರು ಅವರಿಗೆ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ. ನಾನು ನನ್ನ ಸಂಪೂರ್ಣವಾದ ಬೆಂಬಲವನ್ನ, ಯಾವುದೇ ರೀತಿಯ ಸಹಾಯ ಕೇಳಿದ್ರು ಸಹ ನಾನು ನಿಮ್ಮೊಂದಿಗೆ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನಿಮಗೆಲ್ಲರಿಂದ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ತುರ್ತು ಕೆಲಸಗಳಿಂದಾಗಿ ಪುನಃ ಹೋಗ್ಬೇಕಾಗಿದೆ. ನಾನು ಪುನಃ ಸ್ವಲ್ಪ ಬೇಗ ಓಡ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಯುವಕ ಕ್ರೀಡಾಕೂಟದ ಬಗ್ಗೆ ಅವರು ಹಿತನುಡಿಯನ್ನು ನೀಡಿದಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ ಡಾಕ್ಟರ್ ವೈ ಶೆಟ್ಟಿ ಇವರಿಗೆ ತುಂಬದ ಧನ್ಯವಾದಗಳು. ಈಗ ಮತ್ತೊಮ್ಮೆ ಅಂಕಣದ ಮಧ್ಯಭಾಗದಲ್ಲಿ ವಿದ್ಯುಕ್ತವಾಗಿ ತೆಂಗಿನಕಾಯಿ ಉಳಿಯುವ ಮೂಲಕ ಚಾಲನೆಯನ್ನು ನೀಡುತ್ತಿದ್ದೇವೆ. ದಯವಿಟ್ಟು ಆಗಮಿಸಿದಂತಹ ಅತಿಥಿ ಗಣ್ಯರು ಅಂಕಣದ ಮಧ್ಯಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ರೀಚಾರ್ಜ್ ಮಾಡಿದ್ವಿ
ನಾಡಗಪುರ ಆಯೋಜಿಸಿದಂತಹ 8ನೇ ಆವೃತ್ತಿಯ ನಾಡಗಪುರ ಪ್ರೀಮಿಯರ್ ಲೀಗ್ ಪಂದ್ಯಾಟದ ಸಿಗುತ್ತಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಅಂತರದ ಮಧ್ಯಭಾಗದಲ್ಲಿ ನಮ್ಮ ಹೆಚ್ಚಿನ ಶಾಸಕರಾದಂತಹ ಡಾಕ್ಟರ್ ವೈ ಸರಸ್ವತಿ ಅವರಿಂದ ಬೇಗ ಲೈವ್ ಬಂದೆ ಈ ಕ್ರೀಡಾಕೂಟಕ್ಕೆ ವಿವಿಧ ಉನ್ನತವಾಗಿ ಚಾಲನೆ ಮಾಡಿದ್ರು. ಈಗ ಉದ್ಘಾಟನಾ ಪಂದ್ಯ ವಿಭಾಗದಲ್ಲಿ ಹೊರಶೆಟ್ಟಿ ಶಾಸಕರಾದಂತಹ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಹೇಶೆಟ್ಟಿಯವರು ಭಾರತ ವಿಭಾಗದಲ್ಲಿ ವಿಭಾಗದಲ್ಲಿ ಉಮೇಶ್
ಅತ್ಯುತ್ತಮವಾದಂತಹ ಗೌರವ ಪಡೆದುಕೊಂಡು ಅಳಕು ಪ್ರದರ್ಶನ ಉಚಿತಕಾರಿ ವಿಭಾಗದಲ್ಲಿ ನಕ್ಷತ್ರವರು ಭಾರಿ ಸಂಸ್ಥೆಯವರು ಊಟವಾದ ಸುತ್ತ ನವ ಈ ಕೋರ್ಟ್ಗೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಇವರಿಗೆ ಸುಂದರರಾಜದಲ್ಲಿ ಅವರು ಶ್ಯಾಮಗೀತೆ ವರ್ಷಗಳಿಂದ ರೈಟ್ ಬಂದ್ ಆಯ್ತು ಸ್ಟಾರ್ಟ್ ರೈಟ್ ಬಂದ್ ಅನ್ಕೊಡು ಈಗ 7 ಕ್ರೀಡೆಗಳ ಪ್ರಥಮ ಪಂದ್ಯ ಸಾಗಿಸಿದೆ. ಮೊದಲ ಪ್ರೀಮಿಯರ್ ಲೀಗ್ 2022